ಕಳೆದ ಹಲವಾರು ವರ್ಷಗಳಿಂದ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಬಂದಿರುವ ಮಂಗಳೂರಿನ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಆಶ್ರಯದಲ್ಲಿ ಬೃಹತ್ ಸಮಾಜ ಕಲ್ಯಾಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ಬನ್ಸ್ ಹಾಸ್ಟೆಲ್ನ ಗೀತಾ ಎಸ್.ಎಂ. ಶೆಟ್ಟಿ ಸಭಾಂಗಣದ ಆವರಣದಲ್ಲಿ ಅದ್ಧೂರಿಯಾಗಿ ಕಾರ್ಯಕ್ರಮ ನಡೆಯಿತು. ಈಗಾಗಲೇ ಸಮಾಜಮುಖಿ ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವ ಮಂಗಳೂರಿನ ಜಾಗತಿಕ ಬಂಟರ ಸಂಘಗಳ ಇದೀಗ ಮತ್ತೊಂದು ಸಮಾಜಮುಖಿ ಕಾರ್ಯವನ್ನ ಹಮ್ಮಿಕೊಂಡಿದೆ. ಇನ್ನು ನಗರದ ಬನ್ಸ್ ಹಾಸ್ಟೆಲ್ನ ಗೀತಾ ಎಸ್.ಎಂ. ಶೆಟ್ಟಿ ಸಭಾಂಗಣದ ಆವರಣದಲ್ಲಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಬಂಟರ ಸಂಘಗಳ ಒಕ್ಕೂಟದ ನಿರ್ದೇಶಕ ಕೆ.ಎಂ. ಶೆಟ್ಟಿ ಅವರು ಹಿಂಗಾರ ಅರಳಿಸುವ ಮೂಲಕ ಸಭಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಇದೊಂದು ಅಭೂತಪೂರ್ಣ ಕಾರ್ಯಕ್ರಮವಾಗಿದೆ. ಮುಂದಿನ ದಿನಗಳಲ್ಲಿ ನನ್ನಿಂದ ಎಲ್ಲಾ ರೀತಿಯ ಸಹಕಾರ ನೀಡಲಾಗುತ್ತದೆ ಎಂದು ಹೇಳಿದರು. ಹರೀಶಣ್ಣೆ ಮಲ್ತಿನ ಕೆಲಸ ಮಾತಾಡಲಾಯ್ತದು ಗೊತ್ತುಂಡು. ಆರನ ಟೀಮು ನನ್ನ ದುಂಬುಗ್ಲ ಇಂಚೆನೇ ಕೆಲಸ ಮತ್ತೊಂದು ಪಾಡು ಏರಿಗೆ ಅಗತ್ಯ ಉಂಡ ಅಕಲ್ನ ಕಣ್ಣೀರಿನ ಒರೆಸದು ಅಕಲಿಗೆ ಒಂಜಿ ಹೊಸ ಬಾಳ್ವಿನ ಕೋರ್ಪಿನಂಚಿನ ಒಂಜಿ ಮಹತ್ ಕಾರ್ಯನು ಆರು ಮತ್ತೊಂದುಳ್ಳರು ನನ್ನ ದುಂಬುಗ್ಲ ಇಂಚೆನೆ ಮತ್ತೊಂದು ಪಡೆ ಅರಿಗೆ ಬಕ ಆರ್ನ ಟೀಮುಗೂ ದೇವರು ಸಕಲ ಸೌಭಾಗ್ಯ ಐಶ್ವರ್ಯ ಸುಖ ಸಂಪತ್ತು ತಿಕ್ಕಡಿ ಪಣದು ಯಾನ ಈ ಸಂದರ್ಭಡು ನಿಕಲ್ನ ಎದುರುಡು ಯಾನ ದೇವರಡ ನಟೊಂದುಲ್ಲ. ಇನ್ನು ಕಾರ್ಯಕ್ರಮದಲ್ಲಿ ಬಂಟರ ಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷ ಅಜಿತ್ ಕುಮಾರ್ ರೈ ಮಾಲಾಡಿ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಹಿರಿಯರ ಮಾರ್ಗದರ್ಶನದ ಮೂಲಕ ಸಂಘವು ಉತ್ತಮವಾಗಿ ಕೆಲಸ ಮಾಡ್ತಾ ಬಂದಿದೆ. ಮುಂದಿನ ದಿನಗಳಲ್ಲಿ ಉತ್ತಮ ಕೆಲಸ ಮಾಡಲು ಎಲ್ಲರ ಸಹಕಾರ ಅಗತ್ಯವಿದೆ ಎಂದು ಹೇಳಿದರು. ನಮ್ಮೊಂಜಿ ಪೂತದ ಇನ್ನಡಿಯಡ ಐಟೆಡ್ಡೆ ಪೂ ಅಂಡ ನಂಗೆ ಸಂತೋಷ ಆಪುಂಡು. ಒಂಜಿ ಫಲ ಬರ್ಪಿನ ನಡು ಮರನ್ನಡಿಯಡ ಐಟು ಫಲ ಬತ್ತನೆಲ್ಲ ನಂಗೆ ಸಂತೋಷ ಆಪುಂಡು. ಅಂಚೆನೆ ನಮ್ಮಡೊಂಜಿ ಜವಾಬ್ದಾರಿ ಇತ್ತದು. ಆ ಜವಾಬ್ದಾರಿನ ಕೊಡರಿಯನ್ನು ಕೊನ್ನಾಗ ಎಡ್ಡೆ ಕೆಲಸವನ್ನು ಮಾಡ್ತಡ ಐಟ್ಲ ನಂಗೆ ಸಂತೋಷ ಆಪುಂಡು. ನೀನು ದಯ ಬಂಡೆ ನಾನು ಜಾಗತಿಕ ಬಂಟರ ಸಂಘ ಒಕ್ಕೂಟದ ಅಧ್ಯಕ್ಷ ಅದು ಕೆಲವು ವರ್ಷ ಹೊಡಿತ್ತೆ. ಹೈಕಲ್ ಹರೀಶ್ ಶೆಟ್ಟಿ ನೀರು ಉಪಾಧ್ಯಕ್ಷರಾಯಲ್ಲಿಂದ ಕೇಂದ್ರೆ ನಾಡ್ದೇ ಕೇಂದಿನಿ ಒಂದು ವರ್ಷದ ಬೊಕ್ಕ ಯಾನ್ ಬುಟ್ಪೆ ಈರ ಅಧ್ಯಕ್ಷರಾಯಲಿಂದ ಬಂದಾಗ ಈ ಆರು ಒಂದು ನಿರೀಕ್ಷೆಯಿಂದ ಇದು ಬರ್ತೈತೆ ಮೇರೆ ಖಂಡಿತ ಎಡ್ಡೆ ಕೆಲಸವನ್ನು ಮಲ್ಪೇರು ಬಂದು ನಮ್ಮ ಎಣ್ಣ ನಿರೀಕ್ಷೆಯನ್ನು ಮೀರಿದು ಆರು ನಿಜವಾದ ಎಡ್ಡೆ ಕೆಲಸವನ್ನು ಮಲ್ತಿದ್ದೇರು. ಆರ್ನ ತಂಡೋಗ್ಲ ಆರೋಗ್ಲ ಸಂಪೂರ್ಣವಾಯಿನ ಮನಪೂರ್ವಕವಾಯಿನ ಅಭಿನಂದನೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಕಚೇರಿಗೆ ಸೂಕ್ತವಾದ ಸ್ಥಳವನ್ನ ಆಯ್ಕೆ ಮಾಡಿದ್ದಲ್ಲಿ ಅದಕ್ಕೆ ಬೇಕಾಗಿರುವ ಸಹಕಾರವನ್ನ ರಾಜ್ಯ ಸರ್ಕಾರದಿಂದ ಒದಗಿಸಲಾಗಿದೆ ಎಂದು ಅವರು ಹೇಳಿದರು. ಸಮಾಜ ಏಪ ಕಷ್ಟಡಿ ಪುಣಗಾಯನೊಟ್ಟಿಗೆ ಉಂತುನ ಆಯ ಸಮಾಜವು ಗೌರವ ಕೊರ್ಪಿ ಇನಿ ಆ ಕೆಲಸನ ಹರೀಶನ್ನೇ ಜಾಗತಿಕ ಬಂಟರ ಸಂಘದ ಮುಖಾಂತರ ಮಲ್ದೇರಿ ಹರಿಸಣ್ಣ ಒಂದಿನದ ಫೆಡರೇಷನ್ಗೆ ಜಾಗ ಹರಿಸಣ್ಣ ಯಾನ್ ಉಮನಾತೆರ್ಲ ಊಲ ಜಾತಿ ತುಪ್ಪಣ ಇರತ್ತು ರಾಜೇಶ್ ನಾಯ್ಕ ಇರಲ ಇಂಕ ಪೂರ ಒಟ್ಟಾದ ಕೆಲಸ ಮಾಡ್ಕೊಳಾಗ ಸಮಾಜದ ಕೆಲಸ ಖಂಡಿತ ಮಾಡ್ಕೊಡು. ಅದಕ್ಕೋಸ್ಕರ ಈಗ ಫೆಡರೇಷನ್ದಾಗ ಜಾಗ ತೂಲಿ ಅದಕ್ಕೆ ಪೂರ್ಣ ಪ್ರಯತ್ನ ಕರ್ನಾಟಕ ಸರ್ಕಾರದ ಮಲ್ಪುಣ ಕೆಲಸ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿಯವರು ಮಾತನಾಡಿ, ವೈದ್ಯಕೀಯ ನೆರವು, ವಿದ್ಯಾರ್ಥಿ ವೇತನ, ವಸತಿ ರಹಿತರಿಗೆ ಮತ್ತು ವಸತಿ ದುರಸ್ತಿಗೆ ಸಹಾಯಧನ, ಹೆಣ್ಣು ಮಕ್ಕಳ ವಿವಾಹಕ್ಕೆ ನೆರವು ಮುಂತಾದ ಅವಶ್ಯಕತೆಗಳಿಗೆ ಉಡುಪಿ ಜಿಲ್ಲೆಯಲ್ಲಿ 80 ಲಕ್ಷ ರೂಪಾಯಿ ಹಾಗೂ ದಕ್ಷಿಣ ಕನ್ನಡ ಹಾಗೂ ಕಾಸರಗೋಡು ಜಿಲ್ಲೆಗಳಲ್ಲಿ 70 ಲಕ್ಷ ರೂಪಾಯಿ ಸೇರಿದಂತೆ ಒಟ್ಟು 1.5 ಕೋಟಿ ರೂಪಾಯಿ ಸಹಾಯಧನ ವಿತರಿಸಲಾಗಿದೆ. ಬಂಟ ಸಮುದಾಯವಲ್ಲದೆ ಇತರ ಸಮುದಾಯಕ್ಕೂ ನೆರವು ನೀಡಲಾಗಿದೆ ಎಂದು ಹೇಳಿದರು. ಪ್ರತಿ ಒಂಜಿ ಸಮಾಜದಾಗಲೆಲ್ಲ ಒಂಜಿ ಆಸೆ ಪುಂಡು, ಪ್ರತಿ ಒಂಜಿ ಅಪ್ಪೆಗ್ಲ ಆಸೆ ಪುಂಡು. ಎದ್ಮಲ್ಲ ಜನ ಅಂಡಲ್ಲ ಅಪ್ಪೆ ಒಂಜಿ ಆಸೆ ಪುಂಡು. ಈ ಮಗಡ್ದ ಹತ್ರ ಎಂಗಲೆದಲ್ಲ ಒಂದು ಪ್ರಯೋಜನ ಹೊಡೊಂದು ಎಂಗಲ್ಲ ಒಂಜಿ ಆಸೆ ಉಂಡು. ಈ ಮಲ್ಲ
ನಮ್ಮ ಬಂಟರ ಸಮಾಜ ಉಂಡು ಈತು ಬಂಗದಗಳು ಉಳ್ಳೇರು ಇಂಚಿನ ಅವಸ್ಥೆ ಉಳ್ಳೇರು ಅವು ಪಂಡ ಅವೇನು ಪ್ರಾಕ್ಟಿಕಲ್ ತೂಯಿನಾಯ ಮಾತ್ರ ಗೊತ್ತು ಅವು ಡಾಕ್ಯುಮೆಂಟ್ರಿ ಇಂತ ಬರೀತಿದ್ದಾರೆ ಈಗ ನಾರೇ ಪುರ್ಸೋತಿ ಇಜ್ಜು ಪಂಡಾಗ ಆರೋ ಸಮಯ ನಡತೊಂದುಂಡು ಆಲ್ರೆಡಿ ಟೌನ್ ಹಾಲ್ ಸಭೆ ಬುಡ್ದು ಆರು ನಮ್ಮ ಪ್ರೀತಿ ಇದು ಬೈದೇರು ಅರೆ ಒಂಜಿ ಇಲ್ಲಿಯ ದುನ್ನ ಮಲ್ಲ ದುನ್ನದಲ್ಲ ಗುರುಪುಜ ಅಂಕುಲು ಇತ್ತ ಮಸ್ತ್ ಜನ MLA ಉಳ್ಳೇರು ಪ್ರತಿ ಒಂಜಿ ಸಮಾಜದ ಮಿತ್ತು ಪ್ರತಿಯವರೆಲ್ಲ ಪ್ರೀತಿ ಇಪ್ಪುಂಡು ಅಭಿಮಾನ ಪುಲ ಉಪ್ಪುಡೆ ಪ್ರತಿ ಬಂಟೆರಾಡು ಬಿಲ್ಲವರಾಡು ಮೊಗವಿರಾಡು ಮಾತ ಸಮಾಜದಕ್ಕಲ್ಲ ನಮ್ಮ ಬರೀ ಒಂದು ಎಡ್ಡೆ ರಿಲೇಷನ್ ಉಪ್ಪುಣ ಅಂಚಿನ ಪರಿಸ್ಥಿತಿ ಇಲ್ಲ ಉಪ್ಪುಡೆ ಫಲ ಅವೇನು ನಮ್ಮ ಮೇಂಟೈನ್ ಮಲ್ತವಲ್ಲ ಇನ್ನು ಬೇತೆ ಬೇತೆ ಸಮಾಜದಾಗಲಿ ನಮ್ಮ ಸನ್ಮಾನ ಮಲ್ತ ಸೆರಗರಾಡು ಕೋಡತ್ ಮರಣಿಗಳು ಉಡುಪಿಡು ಬಿಲ್ಲವ ಸಮಾಜದಾಗಲೆಲ್ಲ ಒಂದು ಇಲ್ಲದ ವ್ಯವಸ್ಥೆ ಮಲ್ದ ಬೇತೆ ಬೇತೆ ಸಮಾಜದಾಗಲಿ ನಮ್ಮ ಮಲ್ತೊಂದಿಲ್ಲ ಇನ್ನಿತರ ಮುಸ್ಲಿಂ ಸಮಾಜದಲ್ಲ ಒಂದು ಮಲ್ತೊಂದಿಲ್ಲ ಅವೆಲ್ಲ ಕೊಡು ಅನ್ನದಾನದ ಇಕ್ಲ ನಮ್ಮ ಐತೆ ಐಕ್ಲ ಮಲ್ತೊಂದಿಲ್ಲ ಒಂಜಿ ತಿಂಗಳದ ಇತ್ತ ಹೆಂಗಲ್ಲ ಒಂಜಿ ಆಸೆ ಹೆಂಗಲ್ಲ ಮಾತೇರ್ನ ಒಂದು ಅದ ಬಂದಾಗ ಒಂಜಿ ಫೆಡ್ರೇಷನ್ಗೆ ಒಂಜಿ ಗೌರ್ಮೆಂಟ್ ಇದು ಒಂಜಿ ಗೊಲ್ಪಲ್ಲ ಹಿಂಗಲ್ಲ ಜಾಗ ಕೊರೋಡು ಅವು ಒರಿಯಾಟ ಇಡ ತುಮನ ತನ್ನೆಲ್ಲ ಈಗ ಉಳ್ಳೇರು ಭಾಗ್ಯಾದ ಮಾತೆ ರಾಜೇಶ್ ಅನ್ನೆಲ್ಲ ಉಳ್ಳೇರು ತುಂಬ ಐದಿನಕ್ಕಲ್ಲ ಒಲ್ಪಲ್ಲ ಒಂದು ಕಿನ್ನ ಕೊರಿಯಾಟ ಹೆಂಗಲ್ಲ VK ಶೆಟ್ರು ಪೋಯರು KM ಶೆಟ್ರು ಆರ್ನಂಚಿನಾಗಲಿ ಪದ್ಧತಿ ಹೆಂಗಲೊಂಜಿ ಸ್ವಂತ ಒಂಜಿ ಆಫೀಸ್ ಮಲ್ಪನಂಚಿನ ಒಂಜಿ ಕೆಲಸ ಮಲ್ಪರಂಡು. ಈ ಸಂದರ್ಭದಲ್ಲಿ ರಾಜ್ಯೋತ್ಸವ ಪುರಸ್ಕೃತ ನಾದಸ್ವರ ವಾದಕ ಲಿಂಗಪ್ಪ ಶೇರಿಗಾರ್ ಕಟೀಲು, ಮುಖ್ಯಮಂತ್ರಿ ಪದಕ ವಿಜೇತ ಆರಕ್ಷಕ ಗೋಪಾಲಕೃಷ್ಣ ಹಾಗೂ ಶೈಕ್ಷಣಿಕ ಸಾಧಕಿ ಅಕ್ಷತಾ ಬಿ ಶೆಟ್ಟಿಯವರನ್ನ ಸನ್ಮಾನಿಸಲಾಯಿತು. ಈ ವೇಳೆ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ, ಮಾಜಿ ಸಚಿವ ರಮಾನಾಥ್ ರೈ, ಶಾಸಕ ಯೋಟಿ ಖಾದರ್, ಮಾಜಿ ಸಚಿವ ಅಭಯಚಂದ್ರ ಚೇನ್, ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಿಥುನ್ ರೈ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಪವನ್ ಕಾಚಮಡ್ಕ, V4 News 24/7 ಮಂಗಳೂರು.